ತುಂಬಾ ಖುಷಿ ಆಗ್ತದೆ, ಒಂದು ಹೆಮ್ಮೆ ಆಗ್ತದೆ, ಪ್ರೌಡ್ ಫೀಲ್ ಆಗ್ತದೆ. ಯಾಕೆಂದ್ರೆ ಮ್ಯಾಂಗ್ಲೋರಿಯನ್ ವರ್ಡ್ ಬರ್ದಿದೆ. ರೆಡಿ ಫೈನಲಿ ಎಲ್ಲ ಫುಡ್ ಪ್ಲೇಟ್ ಅಲ್ಲಿ ಇದೆ. ಮ್ಯಾಂಗ್ಳೂರಿಯನ್ ಆಗ್ಲಿ, ನಾರ್ತ್ ಇಂಡಿಯನ್ ಆಗ್ಲಿ. ಸೊ ಈಗ ನಾವು ರೆಡಿ ಇದ್ದೇವೆ. ಸ್ಟಾರ್ಟ್ ಮಾಡಿ ಆಗಿದೆ ಆಲ್ರೆಡಿ. ದೂರ ನಮ್ಮ ಕೈ ಸಲ್ಲಿವರೆಗೆ ಎಕ್ಕುದಿಲ್ಲ. ಎಂತ ಮಾಡುದು ಹೇಳಿ ನೀವು? ನಾವು ಬೇಕು ಅಂತ ಇಲ್ಲಿ ದೂರ ಇಟ್ಟದ್ದು. ಈಗ ನಾನು ಅಲ್ಲಿಗೆ ಹೋಗಿ ತರಬೇಕಿಲ್ಲ, ಅವರೆಲ್ಲ ತಿಂದು ಮುಕ್ಕಿ ಖಾಲಿ ಮಾಡ್ತಾರೆ ಅವರು. ಒಳ್ಳೆ ಟ್ರೈ ಮಾಡಿದ್ ನೋಡಿ ಕಂಪ್ಲೀಟ್. ಹೀಗೆ ಇಟ್ಟು ನಾವು ಮಂಗಳೂರನ್ಸ್ ಆಗಿ ನಾನು ಹಾಗೆ ತಿನ್ನೋದು. ಏನು ನೀವು ನಾಚಿಕೆ ಪಡ್ಬೇಕು ಅಂತ ಪೂರಲ ಟ್ರೈ ಅಂತ ಪೂರಲ ಸ್ಪೈಸಿ ಆದ ಪೂರ ಚಿಕನ್ ಪೂರ ಜ್ಯೂಸಿ ಆದ ಮಸ್ತ್ ಎಡ್ಡೆ ಎತ್ತಿಂಡು ಲೈಕ್ ಮ್ಯಾಂಗ್ಳೂರಿಯನ್ಸ್ ರೆಕಮೆಂಡ್ ಮಾಡ್ಬೋಯಿಲ್ಲ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕರಾವಳಿ ಕಸಿನ್ಸ್. ಎಸ್ ಗೈಸ್, ಈಗ ಒಂದು ಹೊಸ ಫುಡ್ ಬ್ಲಾಗ್ ಮಾಡ್ತಿದ್ದೇವೆ. ತುಂಬಾ ಖುಷಿ ಆಗ್ತಾ ಉಂಟು ಬ್ಯಾಟಿಂಗ್ ಮಾಡ್ಲಿಕ್ಕೆ ಬಂದಿದ್ದೇವೆ. ಸೊ ನೀವೆಲ್ಲ ಕೇಳ್ತಿದ್ರಿ ಯಾವಾಗ ನೆಕ್ಸ್ಟ್ ಫುಡ್ ಬ್ಲಾಗ್ ಅಂತ ಹೇಳಿ. ಸೊ ಇದೀಗ ಮಾಡ್ತಿದ್ದೇವೆ. ಒಂದು ಖುಷಿಯ ಸಮಾಚಾರ, ನಾವು ಒಂದು ರೆಸ್ಟೋರೆಂಟ್, ಹೊಸತ್ತು ರೆಸ್ಟೋರೆಂಟ್ ಓಪನ್ ಆಗಿದೆ ಈ ನಮ್ಮ ಶಾರ್ಜಾ ಮತ್ತು ದುಬೈಯ ಬಾರ್ಡ್ರಲ್ಲಿ, ಅಲ್ನಾದಲ್ಲಿ. ತುಂಬಾ ಎಕ್ಸೈಟೆಡ್ ಇದೆ. ಯಾಕೆಂದ್ರೆ ಇವರದ್ದು ಬೇರೆ ಬೇರೆ ಬ್ರಾಂಚ್ ನಾವು ದುಬೈಯಲ್ಲಿ ಹೋಗಿದ್ದೇವೆ. ಅಲ್ಲಿಯ ಫುಡ್ ಟ್ರೈ ಮಾಡಿ ತುಂಬಾ ಇಷ್ಟ. ನಮ್ಮ ಫ್ಯಾಮಿಲಿಯಾಗಿ ಒಂದು ಮ್ಯಾಂಗ್ಳೂರಿಯನ್ ರೆಸ್ಟೋರೆಂಟ್ ಫುಡ್ ಸಿಗುತ್ತೆ. ಸೊ ಸೂಪರ್ ಎಕ್ಸೈಟೆಡ್ ಟೇಸ್ಟ್ ಮಾಡ್ಲಿಕ್ಕೆ. ಮ್ಯಾಂಗ್ಳೂರ್ ಪ್ಲಸ್ ಕೇರಳದ ಕ್ಯೂಸಿನ್ಸ್ ಇರುತ್ತೆ. ಸೊ ಹೊಸ ತುಪ್ಪನ ನೋಡೋ ಹೇಗಿದೆ ಅಂತ ಹೇಳಿ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಈ ರೆಸ್ಟೋರೆಂಟ್ btown ರೆಸ್ಟ್ರೋ ದುಬೈ ಮತ್ತು ಶಾರ್ಜಾದ ಬಾರ್ಡರ್ ಅಲ್ನಾದಲ್ಲಿ ಲ್ಯಾವೆಂಡರ್ ಹೋಟೆಲ್ ಅಂತ ಅದರಲ್ಲಿ ಬರ್ತಾ ಇದೆ. ನೀವು ಜಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಎಂಟರ್ ಆದರೆ ಸಾಕು, ಲ್ಯಾವೆಂಡರ್ ಹೋಟೆಲ್ ನೋಡಿ. ಇಷ್ಟು ದೊಡ್ಡ ಬೋರ್ಡ್. ತುಂಬ ಖುಷಿ ಆಗ್ತದೆ, ಒಂದು ಹೆಮ್ಮೆ ಆಗ್ತದೆ, ಪ್ರೌಡ್ ಫೀಲ್ ಆಗ್ತದೆ. ಯಾಕೆಂದ್ರೆ ಮ್ಯಾಂಗ್ಲೋರಿಯನ್ ವರ್ಡ್ ಬರ್ದಿದೆ. ಮ್ಯಾಂಗ್ಳೂರ್ ಬರ್ತಲ್ಲಿ ನಾವಿದ್ದೇವೆ ಮತ್ತೆ btown ಫ್ಯಾನ್ಸ್ ನಾವು. ಸೊ ಇಲ್ಲಿ ಒಂದು ಖುಷಿ ಆಗ್ತೊಂಡೆ ನೋಡು, ಹೊಸ ಬ್ರಾಂಚ್ ಓಪನ್ ಆಗಿದೆ. ಒಂದು ಆಲ್ರೆಡಿ ಒಂದು ಪಾಸಿಟಿವ್ ವೈಬ್ಸ್ ಬಂದಾಗಿದೆ. ಈ ಬೋರ್ಡ್ ನೋಡಿ, ಬನ್ನಿ ಎಲ್ರು ನೋಡುವ. ನಮ್ಮ ಯಾರು ಮ್ಯಾನೇಜರ್? ನೋ ಪ್ರಾಬ್ಲಮ್. പേര് രജനീഷ്. രജനീഷ് കേരള ಜಿನೀಶ್ ಅಂತ ಎവിടെ ಕೇರಳ? ತೃಶ್ಶೂರು, ಗುರುವಾಯೂರ್ ನಮ್ಮ ಟೆಂಪಲ್ ಇರುವ ಅಲ್ಲಿ. ಸೊ ಅಲ್ಲಿಂದ ಇದ್ದಾರೆ. ನೈಸ್ ಟು ಮೀಟ್ ಯು. ಓಕೆ. ನೋಡಿ ಆಂಬಿಯನ್ಸ್ ನೋಡಿ ಎಷ್ಟು ಖುಷಿ ಆಗ್ತಾ ಉಂಟು. ಅಂದ್ರೆ ತುಂಬಾನೇ ಸ್ಪೇಷಿಯಸ್. ಅದ್ರಲ್ಲಿ ಇದು ನೋಡಿ, ಈಗ ತೋರಿಸ್ತಾ ಇರೋದು ಇದು ನಾನ್ ಸ್ಮೋಕಿಂಗ್ ಏರಿಯಾ ಅಂತ. ಇಲ್ಲಿ ಫ್ಯಾಮಿಲಿ ಒಟ್ಟಿಗೆ ಬಂದು ಇರ್ಬೋದು. ನಾನ್ ಸ್ಮೋಕಿಂಗ್ ಏರಿಯಾ ಇನ್ನು ದೊಡ್ಡ ಸೆಕ್ಷನ್ ಇದು. ಮತ್ತೆ ಇನ್ನೊಂದು ಆ ಕಡೆ ಸ್ಮೋಕಿಂಗ್ ಏರಿಯಾ ಅಂತ ಹೇಳಿ ಬನ್ನಿ ನಾವು ತೋರಿಸ್ತೇವೆ ನಿಮಗೆ. ಮತ್ತೆ ಇಲ್ಲಿ ಏನೆಲ್ಲ ಇದೆ ನೋಡಿ, ಗೇಮ್ ಸೆಕ್ಷನ್ ಕೂಡ ಇದೆ ಇಲ್ಲಿ. ಇದು ಆಡ್ಲಿಕ್ಕೆ ಫುಟ್ಬಾಲ್ ನಾವು ಆಡುವ ಗೇಮ್. ಪಾಕಿಸ್ತಾನ್ ಸೇ आप भी ಪಾಕಿಸ್ತಾನ್, ಇಂಡಿಯಾ ಪಾಕಿಸ್ತಾನ್ ಎರಡು ಕಂಟ್ರಿ ಅವರು ಇದ್ದಾರೆ. ಬಾಯ್ ದೋಸ್ತ್ಲಾಗೆ ಬೆಸ್ಟ್ ಫ್ರೆಂಡ್. ಕ್ಯಾ ಬಾತ್ ಹೈ. ಅಲ್ಲಿ ನಾನ್ ಸ್ಮೋಕಿಂಗ್ ಏರಿಯಾ ತೋರಿಸಿ. ಈಗ ನಾವು ಎಂಟರ್ ಆಗ್ಲಿಕ್ಕಿದ್ದೇವೆ ಇನ್ನೊಂದು ಸೆಕ್ಷನ್, ಸೀಶಾ ಅಥವಾ ಡ್ರಿಂಕ್ಸ್ ಮಾಡುವವರಿದ್ದಾರೆ ಅವರಿಗೆ ಆಗಿರೋ ಪ್ಲೇಸ್ ಒಂದು ಸೆಕ್ಷನ್. ಬನ್ನಿ. ಯಾರು ಕರಾವಳಿ ಕಜಿನ್ ಅನ್ನು ಯಾರೆಲ್ಲ ಫಾಲೋ ಮಾಡಲಿಲ್ಲ, ಮಾಡ್ಲೇಬೇಕು. ನೋಡಿ ಇಲ್ಲಿ ಫಾರೂಕ್, ಇವರು ನಮ್ಮ ಶಿವ ಪೂಜಾರಿ ಅಂತ ಹೇಳಿ ನೋಡಿರ್ಬೋದು. ನಮ್ಮ ಟಿಕ್ ಟಾಕ್, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಫೇಮಸ್. ಇವರು ಮಿಸ್ಟರ್ ಫಾರೂಕ್.
ಹಾಯ್. ಇನ್ಸ್ಟಾಗ್ರಾಮ್ ಸೂಪರ್. ಯಾಕೆ ಹಸಿವಾಗ್ತುಂಟು ನಾನು ತಿನ್ನುವ ಅಂತ. ಹಸಿವಾಗ್ತದೆ ಇಲ್ಲಿ ಈ ಕೌಂಟರ್ ಅಲ್ಲಿ? ನಾವು ಮೊದಲು ದುಬೈ ಹೋಗ್ತಿದ್ವಿ, ಎಷ್ಟು ದೂರ ಆಯ್ತು ಮಾರಿ. ಈಗ ಶಾರ್ಜಲ್ಲಿ ಆಯ್ತು, ಒಳ್ಳೆ ಆಯ್ತು. ಒಳ್ಳೆ ಆಯ್ತಲ್ಲ, ತುಂಬಾ ಖುಷಿ ಆಯ್ತು. ಶಾರ್ಜಲ್ಲಿ ಮಾರಿ, ದುಬೈಯಲ್ಲಿ ಬಾರ್ಡರ್ ಅಲ್ಲಿ. ನಮ್ಮ ರೂಮು ಇಲ್ಲೇ ಹಿಂದ್ಗಡೆ. ನಾವು ಮೊದಲು ಸಾಲಿಗೆಲ್ಲ ಹೊಡೆದು ಬರ್ದು ಬೈ ಕರಮಕ್ಕೆ ಊಟ ಮಾಡ್ಲಿಕ್ಕೆ ಹೋಗ್ತಿದ್ವಿ ಫಿಶ್. ಈಗ ರಾತ್ರಿ ಬರುದಿಲ್ಲ ತಿನ್ನೋದು, ಹತ್ತಿರ ಆಯ್ತಲ್ಲ? ರೂಮಿಗೆ ಹೋಗುದು. ಭಾರಿ ಖುಷಿ ಆಯ್ತು. ಇವರು ನನ್ನ ಮುಂಚಿನ ಗೆಳೆಯರು, ಈಗ ಮನಸ್ಸಿನೊಳಗೆ. ಈ ಟೌನ್ ಲೈಕ್ ಫುಡ್ ಬಗ್ಗೆ ಅಂತ ಹೇಳಿಕ್ಕಿಲ್ಲ, ನಿಮಗೆ ಸಹ ಗೊತ್ತು, ನೀವು ಮೊನ್ನೆ ನೀವು ಇದ್ರಲ್ಲ. ಫುಡ್ ಆಕ್ಚುಲಿ ಇವರದು ಮ್ಯಾಂಗ್ಳೂರ್ ಸ್ಟೈಲ್ ಫಸ್ಟ್ ಆಫ್ ಆಲ್ ಒಳ್ಳೆ ಚೆನ್ನಾಗಿದೆ. ನಾವು ಯಾವಾಗಲೂ ಪ್ರಮೋಟ್ ಮಾಡೋದು ಮ್ಯಾಂಗ್ಳೂರ್ನವರಲ್ಲೇ ಫಸ್ಟ್. ಸೊ ಮ್ಯಾಂಗ್ಳೂರ್ ಯಾವಾಗಲೂ ಬೆಸ್ಟ್ ಆಗಿರುತ್ತೆ. ಓಕೆ, ಒಳ್ಳೆ ಆಂಬಿಯನ್ಸ್ ಗೈಸ್. ಇದು ಸಹ ನೋಡಿ, ಕೌಂಟರ್, ಬಾರ್ ಕೌಂಟರ್ ನೋಡಿ ತುಂಬಾ ಒಳ್ಳೆ ಮಾಡಿದ್ದಾರೆ. ಮತ್ತೆ ಎಲ್ಲ ಕಡೆ ಸ್ಕ್ರೀನ್, ಮತ್ತೆ ನಮ್ಮ ಬಾಲಿವುಡ್ ಅದು ಪ್ರತಿ ಒಂದು ಪೋಸ್ಟರ್ಸ್ ಪ್ರತಿಯೊಂದು ಕಡೆ ಇದೆ. ನಮಗೊಂದು ಖುಷಿ ಆಗ್ತದೆ. ನಾವು ಈಗ btown ರೆಸ್ಟೋರೆಂಟ್ ಕಿಚನ್ಗೆ ಎಂಟರ್ ಆಗ್ಲಿಕ್ಕೆ ಇದೆ. ಗಿರೀಶ್ ಊರು ಸುರತ್ಕಲ್ ಗಿರೀಶ್ ಮುಲ್ತ ಮ್ಯಾನೇಜರ್ ಮೇರೆ ಕಿಚನ್ ತೋಚ್ಬೋದು. ಸ್ಪೇಷಿಯಸ್ ಉಂಟು ಕಿಚನ್. ನಮ್ಮ ಲಿಜೋ ಶೆಫ್, ಕೇರಳ ಶೆಫ್ ಸ್ಪೆಷಾಲಿಟಿ. ಒಂದು ಕೇರಳದ ಸೆಕ್ಷನ್, ಕೇರಳ ಐಟಮ್ಸ್, ಕೇರಳದ ಪೂರ ಮೂಲ ಪ್ರಿಪೇರ್ ಕೇರಳ ತವ ಪರೋಟ ಪೂರ ದೋಸೆ ನೆಟ ಬೊಕ್ಕ ಒಂದು ನಮ್ಮ ರಾಜೇಶ್ ಶೆಫ್ ಬೇರೆ ವೆರೈಟಿ ಮ್ಯಾಂಗ್ಳೂರಿಯನ್ ಫುಡ್ ಉಂಟು ಕೂಡ. ಸೀ ಫುಡ್ ಉಂಟು, ಪ್ಲಾಟರ್ ಸೀ ಫುಡ್ ಅಂತ, ತಾವಾ ಫ್ರೈ, ಗೀ ರೋಸ್ಟ್ ಪೂರ ಚಿಕನ್, ಸುಕ್ಕ, ಕೋರಿ ರೊಟ್ಟಿ, ಕೋರಿ ಪುಂಡಿ ಪೂರಲ ಮಲ್ಪೇರು ಬೇರೆ ಮ್ಯಾಂಗ್ಳೂರಿಯನ್ ಡಿಶ್ ಪೂರ ಮೂಲ ಆಪನೆ ಬೇರೆ. ನಮ್ಮ ರಾಜೇಶ್ ಶೆಫ್ ಚೈನೀಸ್ ತಾರೆ, ಸ್ಪೆಷಾಲಿಟಿ ಪೂರ ಚೈನೀಸ್ ನೆಟ ಮಲ್ಪೋನಮ. ಓಕೆ, ಇದು ಚೈನೀಸ್ ಡಿಪಾರ್ಟ್ಮೆಂಟ್. ಚೈನೀಸ್ ಡಿಪಾರ್ಟ್ಮೆಂಟ್. ಇಂದು ಬೇರೆ ರಾಜ್ಪಾಲ್ ಶೆಫ್, ಇಂಡಿಯನ್ ಶೆಫ್. ಓಕೆ, ಇಂಡಿಯನ್ ಸೆಕ್ಷನ್ ಅಲ್ಲಿ ಇಂಡಿಯನ್ ಪಂಡ ಬಿರಿಯಾನಿ ಬೊಕ್ಕ ಇಂಡಿಯನ್ ಬಟರ್ ಚಿಕನ್, ನಾರ್ತ್ ಇಂಡಿಯನ್ ಸ್ಟೈಲ್ ಪೂರ. ಓಕೆ, ಅಂಚನೆ ಮೇರೆ ಹುಕುಂ ಸಿಂಗ್ ಉಂಡೆ, ಮೇರೆ ತಂದೂರಿ ಶೆಫ್ ಅಂತ. ಓಕೆ, ಒಲ್ತ ಊರು ಊರ್ ಮೇರೆ ಉತ್ತರಾಖಂಡ್. ನಮ್ಮ ಉತ್ತರಾಖಂಡ್ ಪೂರ ನಮ್ಮ ಬೇತೆ ಬೇತೆ ಸ್ಟೇಟ್ ದ ಕ್ಲೂಲ್ ಪೂರ ಮಿಕ್ಸ್ ಇಲ್ಲ ನೆಟ್. ಮೇರೆ ನಮ್ಮ ಬಿಪಿನ್ ಶೆಫ್ ಒಂದು ಪೂರ ಆಲ್ರೌಂಡರ್ ನೆಟ್. ओके, होल ऊरू मेरला उत्तर नॉर्थ इंडियन. अच्छा लगता है. सब लोग सब स्टेट से है इधर. कैसा लग रहा है काम करते हुए? अच्छा है. चलो ऐसे वैरायटी का खाना मिलेगा यहाँ पे. हम लोग अच्छा हेल्दी खाना, क्वालिटी खाना. btown ಮತ್ತೆ ಮೂಲದ ಹೊಸದು ಓಪನ್ ಆಗುತ್ತೆ. ಅದು ಸ್ಪೆಷಲ್ ಬಂದು ನಮ್ಮ ನೆಟ್ ಮ್ಯಾಂಗ್ಳೂರಿಯನ್ ಸ್ಟೈಲ್ ಉಂಟು. ಪೂರ ಸೀ ಫುಡ್, ಚಿಕನ್ ಪೂರ ಮ್ಯಾಂಗ್ಳೂರಿಯನ್ ಸೇಮ್ ಮೂರ್ದೆಲ್ಲ ಕನೆ ಟೇಸ್ಟ್ ದೈಕುಡು. ಅಂಚನೆ ಈ ಸರ್ತಿ ನಮ್ಮ ಕೇರಳ ಸ್ಟೈಲ್ ದಲ್ಲ ಮಲ್ದ ಸ್ಟಾರ್ಟ್ ಮಲ್ದ. ಒಂದು ನಮ್ಮ btown ಆಜನೇ ಬ್ರಾಂಚ್ ಸ್ವಲ್ಪ ಶಾರ್ಜಾ ಅಲ್ನಾದ ಓಪನ್ ಮಲ್ದ. ಅಂಚ ಶಾರ್ಜಾದ ಕಲೆಗಳ ಈಸಿ ಆಗ್ತದೆ ಬರ್ರೆ ಬೊಕ್ಕ ಅಲ್ನಾದ ಕಲೆಗಳ. ಅಂಚನೆ ನಮ್ಮ ನಾರ್ತ್ ಇಂಡಿಯನ್ ಉಂಟು, ಚೈನೀಸ್, ತಂದೂರ್ ಪೂರ ಇರಕ್ಕೆ ಫುಡ್ ಬರ್ತದೆ. ಮಾತೆಲ್ಲ ಅವರ ಟೇಸ್ಟ್ ಮಾಡ್ತಾರೆ. ಇದು ಆಗ ಹೇಳಿದಾಗೆ ಕಿಚನ್ ತುಂಬಾ ಇಷ್ಟ ಆಯ್ತು. ಎಷ್ಟು ದೊಡ್ಡ ಕಿಚನ್, ಎಷ್ಟು ಸ್ಪೇಷಿಯಸ್, ಎಷ್ಟು ಕ್ಲೀನ್ ಇದೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ. ದೊಡ್ಡ ಫುಟ್ಬಾಲ್ ಗ್ರೌಂಡ್ ಆಗಿದೆ. ಬನ್ನಿ. ಈತ್ ಮಲ್ಲ ಕಿಚನ್ ರಿಯಲಿ ಈತ್ ಮಲ್ಲ ಕಿಚನ್ ಓಲ್ಲ ನಮ್ಮ ಫುಡ್ ಲಾಗ್ ಮಲ್ಪನಾಗ ತೂತಿದ್ವಿ. ಅಷ್ಟು ಖುಷಿ ಆಗುಂಟು ಗಾಯ್ಸ್. ಈಗ ನಮ್ಮ ಒಟ್ಟಿಗಿದ್ದ ಒಂದು ಶೆಫ್, ನಮ್ಮ ಊರಿನವರ ಶೆಫ್ ಅಣ್ಣ ರಾಜೇಶ್. ಊರು ಪುತ್ತೂರ್ನವರು. ದಾದ ಪ್ರಿಪೇರ್ ಮಂತೋಲ್ಲ ಪ್ರಾನ್ಸ್ ತವಾ ಫ್ರೈ. नेपाल से? अच्छा, मैंगलोर के बीच में नेपाल आ गया आप. नेपाल से क्या बना रहे हो? मैं ड्राई रेड चिल्ली, चिकन ड्राई रेड चिल्ली. चिकन ड्राई रेड चिल्ली. यस सर. ಈಗ
ಪ್ರಿಪೇರ್ ಆಗ್ತಿದೆ ಕಿಂಗ್ ಫಿಶ್ ತವಾ ಫ್ರೈ. ಸೊ ಗೈಸ್, ನಾವು ಟೈಮ್ ಫಾರ್ ಫುಡ್ ಟೈಮ್, ತಿನ್ನುವ ಟೈಮ್. ತುಂಬ ಹಸಿವಾಗ್ತಾ ಇದೆ, ತುಂಬ ಜೋರಾಗಿ ಹಸಿವಾಗ್ತಿದೆ. ಕಿಚನ್ ಎಲ್ಲ ಹೋಗಿ ಬಂದು ಇಲ್ಲಿ ತುಂಬ ನಮ್ಮಕ್ಕಿಂತ ಜಾಸ್ತಿಯಾಗಿ ಉಂಟಲ್ಲ ಹಸಿವಾಗಿ ಕಾಯ್ತಾ ಇದ್ದಾರೆ ಊಟ ಮಾಡಲಿಕ್ಕೆ. ಭಯಂಕರ ತಲ್ಲಣದಿಂದ ಯಾರು ನಮ್ಮ ಫ್ರೆಂಡ್ಸ್ ನೋಡಿ, ಎಲ್ಲ ಸೆಲೆಬ್ರಿಟೀಸ್ ಇದ್ದಾರೆ ಇಲ್ಲಿ ನೋಡಿ. ಸೊ ಬೀಟೌನ್ ಅಲ್ಲದ ಹೊಸ ಸ್ವಾಗತ. ಅಲ್ಲ, ಬೇಗ ಊಟದಲ್ಲಿ ಇಲ್ಲ, ಗಡ್ಡೆ ತೆಗಿಬೇಕಾಗ್ತದೆ. ಅಲ್ಲ, ನಮ್ಮನ್ನು ಕೊಲ್ಲಿಕ್ಕಲ್ಲ, ಇಲ್ಲ ಕೊಲ್ಲಿಕ್ಕಲ್ಲ, ಈಗ ಚಿಕನ್ ಹೊಟ್ಟೆನೆ ಕಟ್ ಮಾಡ್ತೀವಿ. ಇದು ನಮ್ಮ ಇಂಟ್ರೊಡಕ್ಷನ್ ಅಗತ್ಯವೇ ಇಲ್ಲ. ಮಿಸ್ಟರ್ GK, ಓಲ್ಡ್ ಮ್ಯಾನ್ ಆಫ್ UA, ಇವರು ಡಿ ವೈರಸ್, ನಮ್ಮ ಇನ್ಸ್ಟಾಗ್ರಾಮ್ ಸೂಪರ್ ಸ್ಟಾರ್. ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ, ಮದುವೆ ಆದ ನಂತರ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ, ಏನಂತ ಗೊತ್ತಿಲ್ಲ. ನೋಡಿ, ನಮ್ಮ ಎಕ್ಸ್ಪೀರಿಯನ್ಸ್, ನಾನೀಗ ಆಕ್ಟಿವ್ ಇದ್ದೇನೆ ಮಾರ್ರೆ. ಮತ್ತೆ ಈಗ ಶಿವ್ ನಮಸ್ಕಾರ, ಪೂಜಾರಿ ಅವರು, ಇವರು ಆಕ್ಟಿವ್ ಇದ್ದಾರೆ, ಮದುವೆ ಆದ್ರು. ಬನ್ನಿ ಜನರೇ, ಇಲ್ಲಿಗೆ ಬನ್ನಿ. ಇದು ನಮ್ಮ ಫಾರೂಕ್, ಇವರ ಒಂದು ಟಿಕ್ ಟಾಕ್ ಸೂಪರ್ ಸ್ಟಾರ್. ಬನ್ನಿ ಎಲ್ಲರೂ ನೋಡಿ, ಎಲ್ಲರ ಮುಖ ನೋಡಿ, ತೋರಿಸಿ ಮುಖ ಎಷ್ಟು ಹಸಿವಿನಿಂದ ಇದೆ. ನೋಡಿ, ಆಗ ಒಂದು ಸಂಜೆ ಬಂದಿದ್ದಾರೆ ಊಟಕ್ಕೆ. ನಮ್ದು ಮುಗಿಲಿಕ್ಕೆ ಕಾಯ್ತಿದೆ. ಮೊನ್ನೆ ನಾವು ಬಂದು ಓಪನಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿದ್ವಿ, ಈಗ ಅದಕ್ಕೆ ತುಂಬಾ ಹಸಿವಾಗ್ತಾ ಉಂಟು, ಅದು ತಿನ್ಬೇಕಂತ ತುಂಬಾ ಎಕ್ಸೈಟೆಡ್, ಎಕ್ಸೈಟ್ಮೆಂಟ್ ಬರ್ತಾ ಉಂಟು. ಸೆಕೆಂಡ್ ಟೈಮ್ ಬಂದಿದ್ದಾರೆ, ಸೊ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡುವ ನಾವು. ಜಾಯ್ಲಿನ್ ಊರಲ್ಲೇ ಮ್ಯಾಂಗ್ಳೂರ್. ಸೊ ಮ್ಯಾಂಗ್ಳೂರ್ ಏನಿದು ಡಿಶ್? ಕ್ರಾಬ್ ಗೀ ರೋಸ್ಟ್. ಥ್ಯಾಂಕ್ ಯು. ಇದು ಯಾವ ಡಿಶ್? ಚಿಕನ್ ರೆಡ್ ಚಿಲ್ಲಿ. ಚಿಕನ್ ರೆಡ್ ಚಿಲ್ಲಿ. ಅಂಜಲ್ ತವಾ ಫ್ರೈ. ಎಟ್ಟಿ ತವಾ ಫ್ರೈ. ಇದು ಸ್ವಲ್ಪ ಸ್ಪೆಷಲ್ ಹಾಗೆ ಕಾಣ್ತದೆ. ಏನಿದು? ಸ್ಟಫ್ಡ್ ಚೀಸ್ ಮಶ್ರೂಮ್. ಸ್ಟಫ್ಡ್ ಚೀಸ್ ಮಶ್ರೂಮ್. ಓಕೆ ಗೈಸ್, ಇದರಲ್ಲಿ ನೋಡಿ ಮಿಕ್ಸ್ ಇದೆ. ಬ್ರೆಡ್ ಬಾಸ್ಕೆಟ್ ಅಂತ ಹೇಳ್ತಾರೆ ಅವರು, ಕುಲ್ಚಾ, ನಾನ್ ಮತ್ತೆ ಬೇರೆ ಯಾವುದು ರೊಟ್ಟಿ ಎಲ್ಲ ಇದೆ ಮಿಕ್ಸ್ ಆಗಿ. ಇದು ಗೊತ್ತಿರೋದು ಜನ ಇಲ್ಲ. ನೀರ್ ದೋಸೆ ಅಲ್ಲ, ಇದು ವಾಟರ್ ದೋಸೆ. ನೀರ್ ದೋಸೆ, ಕೋರಿ ರೊಟ್ಟಿ, ರಸಬಾಬ್. ನಾನು ಕೋರಿ ಉಂಡು ಆಕ್ಚುಲಿ ಆರು ಕೋರಿ ಉಂಡು ಕೇನು ಕೋರಿ ಬಡ್ಚ. ಹಾ, ಕೋರಿ ಬರ್ಕೊಂಡಿದ್ದೇನೆ ಬರ್ತೇನೆ. ಕೋರಿ ರಸ, ಕೋರಿ ದೊಟ್ಟಿಗೆ ರಸದ ಬತ್ತಲಿತ್ತೆ, ಇತ್ತನ ಮ್ಯಾಚಿಂಗ್ ಕಾಂಬಿನೇಷನ್. ಎಸ್, ಕಿಂಗ್ ಫಿಶ್ ಅದು ಚಟ್ಟಿ ಕರಿ. ಬನ್ನಿ. ಸುಕ್ಕ ವಿತ್ ನೀರ್ ದೋಸಾ. ಎಸ್, ನೋಡಿ ಇಷ್ಟರವರೆಗೆ ಬಂದ ಐಟಮ್ಸ್ ಫಿಶ್, ಚಿಕನ್, ಈಗ ಮಟನ್ ಬಂದಿದೆ. ಮಟನ್ ಸುಕ್ಕ ವಿತ್ ನೀರ್ ದೋಸಾ. ಇದು ಈ ಬಾಯ್ಲ್ಡ್ ರೈಸ್ ಊರಿನ, ಇದು ಇಲ್ಲದೆ ನಮ್ಮ ಮಂಗಳೂರಿನ ಊಟ ಕಂಪ್ಲೀಟ್ ಆಗಲಿಲ್ಲ. ಸೊ ಬಾಯ್ಲ್ಡ್ ರೈಸ್ ನೋಡಿ ತುಂಬಾ ಖುಷಿ ಆಯ್ತು. ಈಗ ಕಂಪ್ಲೀಟ್ ಆಯ್ತು ನಮ್ಮೆಲ್ಲ ವೆರೈಟೀಸ್ ಆಫ್ ಫುಡ್ ಮ್ಯಾಂಗ್ಳೂರ್ ಡಿಶ್. ಗೈಸ್, ವಿ ಆರ್ ರೆಡಿ ಫೈನಲಿ. ಎಲ್ಲ ಫುಡ್ ಪ್ಲೇಟ್ ಅಲ್ಲಿ ಇದೆ, ಮ್ಯಾಂಗ್ಳೂರಿಯನ್ ಆಗ್ಲಿ, ನಾರ್ತ್ ಇಂಡಿಯನ್ ಆಗ್ಲಿ. ಸೊ ಈಗ ನಾವು ರೆಡಿ ಇದ್ದೇವೆ. ಸ್ಟಾರ್ಟ್ ಮಾಡಿ ಆಗಿದೆ ಆಲ್ರೆಡಿ.
ಓಕೆ ಸ್ಟಾರ್ಟ್ ಮಾಡಿ. ತುಂಬಾ ಕಾಯ್ತಿದ್ರಾಯ್ತು ಇವರು ಪಾಪ ಆಗದಿಂದ. ಎಷ್ಟು ಶಾಪ್ ಹಾಕಿದ್ದೀರಿ. ತಿನ್ನೋದು ಇದು ಫಸ್ಟಿಗೆ ಇದೆಂತದು ತಿನ್ನಿ. ಮಶ್ರೂಮ್ ಕರೆಕ್ಟ್ ನೆನಪುಂಟು ಅವ್ರಿಗೆ. ಈಗ ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗೆ ಉಂಟಂತ. ನೋಡಿ. ಮಶ್ರೂಮ್ ಚೀಸ್ ಸ್ಟಫ್ ಎಂತ ಆಯ್ತು ಎಂದೇ ಹೇಗಿದೆ. ವಾ ಸೂಪರ್ ಉಂಟು ಮಾರ. ಚೀಸ್ ಉಂಟಲ್ಲ ಕರೆಕ್ಟ್ ಮೆಲ್ಟ್ ಆಗಿದೆ, ಒಳ್ಳೆ ಫ್ಲೇವರ್ಸ್ ಉಂಟು. ನೆಕ್ಸ್ಟ್ ಈಗ ಫಾರೂಕ್ ಏನ್ ಟ್ರೈ ಮಾಡ್ತಿದ್ದೀನಿ. ನಾನು ಅಂಜಲ್ ತವಾ ಫ್ರೈ. ಅಂಜಲ್ ತಾವ ಫ್ರೈ. ಓಕೆ, ಹೇಗೆ ಅನ್ನಿಸ್ತಾ ಇದೆ? ಸೂಪರ್. ಊರಲ್ಲಿ ಮಚ್ಲಿ ಆಗಿ ತಿಂದಾಗ ಆಯ್ತು. ಹೌದಾ? ರೆಸ್ಟೋರೆಂಟ್ ಅಲ್ಲಿ ಈ ವೈರಸ್ ಈಗ ಮಟನ್ ಸುಕ್ಕ ಟ್ರೈ ಮಾಡ್ತಿದೆ. ಮಟನ್ ಸುಕ್ಕ ಮತ್ತೆ ನೀರ್ದೋಸೆ. ಮಟನ್ ಸುಕ್ಕ ಸೂಪರ್ ಉಂಟು. ಮನೆಯಲ್ಲಿ ತಿಂದಾಗ ಆಯ್ತು ಮಾರ. ಜಿಕೆ ಟ್ರೈ ಮಾಡ್ತಿದ್ದಾರೆ ಅಗೇನ್ ಮಟನ್ ಸುಕ್ಕ ವಿತ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ನೀವು ಪ್ಲೇಟ್ ಇಷ್ಟಿಷ್ಟು ದೂರ ಇಟ್ಟು ನಮ್ಮ ಕೈ ಸಲ್ಲಿವರೆಗೆ ಎಕ್ಕುದಿಲ್ಲ, ಎಂತ ಮಾಡುದು ಹೇಳಿ ನೀವು? ನಾವು ಬೇಕು ಅಂತ ಇಲ್ಲಿ ದೂರ ಇಟ್ಟದ್ದು. ಈಗ ನಾನು ಅಲ್ಲಿಗೆ ಹೋಗಿ ತರಬೇಕಿಲ್ಲ, ಅವರೆಲ್ಲ ತಿಂದು ಮುಕ್ಕಿ ಖಾಲಿ ಮಾಡ್ತಾರೆ ಅವರು. ಫಸ್ಟ್ ಆಫ್ ಆಲ್ ಇಲ್ಲಿ ಹಸುವೆ ಆಗ್ತಾ ಉಂಟಿಲ್ಲ, ಮತ್ತೆ ನಂಗೆ ಆಪ್ಷನ್ ಇಲ್ಲ ಇಲ್ಲಿ. ನಾನು ಮಟನ್ ಸುಕ್ಕ ಟ್ರೈ ಮಾಡುವ ಅಂತ ರಿವ್ಯೂ ಅಲ್ಲಿಂದ ಸ್ಟಾರ್ಟ್ ಮಾಡಿ ಈಚೆ ರೀಚ್ ಆಗುವಾಗ ಅಲ್ಲಿಂದ ಬೇರೆ ಖಾಲಿ ಆಗ್ತಿದೆ. ಜಿಕೆ ಅಲ್ಲಿ ಕಾಣಿರೋದು. ಸೊ ಗೈಸ್ ನಾನ್ ಟ್ರೈ ಮಾಡ್ತೀನಿ ಮಟನ್ ಸುಕ್ಕ ಮತ್ತೆ ಚಿಕನ್ ರಸ ಇಲ್ಲಿ. ಸೊ ಫಸ್ಟ್ ಆಫ್ ಆಲ್ ಮಟನ್ ಸುಕ್ಕ ಹೇಳ್ಬೇಕಾದ್ರೆ ಮಟನ್ ಸುಕ್ಕ ಮತ್ತೆ ನೀರ್ ದೋಸೆ ನಾ ಹೇಳ್ತೇನೆ. ಎಸ್, ಮಟನ್ ಸುಕ್ಕದಲ್ಲಿ ಎಂತ ವಿಷಯ ಅಂದ್ರೆ, ನಾರ್ಮಲಿ ಮಟನ್ ಸುಕ್ಕದಲ್ಲಿ ಕೆಲವಿಷ್ಟು ಜಾಗದಲ್ಲಿ ತೆಂಗಿನಕಾಯಿ ಹಾಕುದಿಲ್ಲ, ಇಲ್ಲಿ ತೆಂಗಿನಕಾಯಿ ಹಾಕಿದ್ದಾರೆ, ಊರಿ ಸ್ಟೈಲ್ ಅಲ್ಲಿ ಮಾಡಿದ್ದಾರೆ. ಸೊ ಅದೇ ಒಂದು ಡಿಫ್ರೆನ್ಸ್. ಮ್ಯಾಂಗ್ಳೂರ್ ಅನ್ನೋದೊಂದು ಟ್ರೇಡ್ ಮಾರ್ಕ್ ಅದೊಂದು. ಎಕ್ಸಾಕ್ಟ್ಲಿ. ಬಟ್ ಟೇಸ್ಟ್ ಸಹ ಸೂಪರ್. ಊರಿದ ಮಸಾಲೆ ಆಕ್ಚುಲಿ ಅವರು ಊರಿದ ಮಸಾಲೆ ಯೂಸ್ ಮಾಡಿದವರು ಅಂತ ಹೇಳಿದ್ದಾರೆ. ಸೊ ಇಟ್ಸ್ ಊರಿದ ಮಸಾಲೆಯಲ್ಲಿ ಮಟನ್ ಸುಕ್ಕ ಮಾಡಿದ್ದಾರೆ, ವೆರಿ ಟೇಸ್ಟಿ. ಈಗ ನಂದು ಟೈಮ್ ಬಂತು ಈಗ ಟ್ರೈ ಮಾಡುದು. ನೀವೆಲ್ಲ ಟ್ರೈ ಮಾಡಿದ್ರೆ ನನಗೆ ಪ್ರಾನ್ಸ್ ಗೀ ರೋಸ್ಟ್. ನಾವು ಕೆಲವು ಹೋಟೆಲ್ಗೆ ಹೋಗಿದ್ದೇವೆ, ನಾನು ಪ್ರಾನ್ಸ್ ಗೀ ರೋಸ್ಟ್ ಒಂದು ಟ್ರೈ ಮಾಡಿಲ್ಲ. ಆಯ್ತು, ಅಲ್ಲಿ ಕಿಚನ್ ಅಲ್ಲೇ ನಾವು ಪ್ರಿಪೇರ್ ಆಗಿ ತೋರಿಸಿದೆ, ಬಟ್ ನಂಗೆ ತಿನ್ಲಿಕ್ಕೆ ಇದು ಫಸ್ಟ್ ಟೈಮ್ ಒಂದು ಚಾನ್ಸ್ ಸಿಗೋದು. ಬೇಗ ಆಡಿಯನ್ಸ್ಗೆ ನಾನು ಯಾವತ್ತು ಆಡಿಯನ್ಸ್ಗೆ ಕೊಟ್ಟು ನಿಮ್ಮ ಹಾಗೆಲ್ಲ ನೋಡಿ ತಿಂಬಟ್ಟು ನೋಡಿ ಆಡಿಯನ್ಸ್ಗೆ ಫಸ್ಟ್ ಕೊಡುದು ನಾನು ಇಲ್ಲ ಆಡಿಯನ್ಸ್ ಕೊಡುದು. ನೋಡಿ ಸೂಪರ್ ಆಗಿದೆ, ತುಂಬಾ ಹಸಿವಾಗಿತ್ತು. ಅದಕ್ಕೆ ಕರೆಕ್ಟಾಗಿ ನಾನು ಬೋಣಿ ಮಾಡಿದ ಡಿಶ್ ಸೂಪರ್ ಆಗಿದೆ. ಪ್ರಾನ್ಸ್ ಗೀ ರೋಸ್ಟ್ ನಂದು ಫೇವ್ರೇಟ್. ಸೂಪರ್ ಅಂದ್ರೆ ಸೂಪರ್. ಆಲ್ ಟೈಮ್ ಫೇವ್ರೇಟ್ ಕ್ರಾಬ್ ಸುಕ್ಕ. ಇನ್ನು ಮ್ಯಾಂಗ್ಳೂರಿಯನ್ಸ್ ಫುಡ್ ಬೇತೆ ಏರೆಗಿಲ್ಲ ತಿನ್ನಿಯರೆ ಗೊತ್ತಿಲ್ಲ. ಎಂಚ ತಿನ್ಪುನಿ ಗೊತ್ತುಂಡ? ಅಂಜಲ್ ತವಾ ಫ್ರೈ. ಎಂತ ಖುಷಿ ಆಗುದಂದ್ರೆ, ಇಲ್ಲಿ ಫಿಶ್ ಊರಲ್ಲಿ ನಾವು ಫ್ರೆಶ್ ಫಿಶ್ ಅಂತ ಇರ್ತೇವಲ್ಲ, ಇಲ್ಲಿ ದುಬೈಯಲ್ಲಿ ಒಂದು ಫ್ರೆಶ್ ಫಿಶ್ ಸಿಗುವುದಂದ್ರೆ ಅಷ್ಟು ಖುಷಿ. ಅದು ಮಸಾಲ ಒಳ್ಳೆ ಹಿಡಿದಿದೆ. ಕಿಂಗ್ ಫಿಶ್ ನೋಡಿ. ಕಾಣೆ ರವಾ ಫ್ರೈ ಆಯ್ತಾ? ಕಾಣೆ ರವಾ ಫ್ರೈ ಒಂದು ನಿಮಿಷ ಟೇಸ್ಟ್ ಮಾಡಿದ್ದೇನೆ, ಮತ್ತೊಂದು ಸರಿ ಮಾಡ್ತೇನೆ ನಿಮಗೋಸ್ಕರ. ಫ್ಲೇವರ್ ಹಿಡಿದಿದೆ, ತಿನ್ಬೇಕಾದ್ರೆ ನಿಮಗೆ ಫೀಲ್ ಆಗ್ತದೆ ಹೇಗೆ ಫಿಶ್ ಮಸಾಲ ಜೊತೆಗೆ ಮಿಕ್ಸ್ ಆಗಿ ತಿನ್ನುವಾಗ ಉಂಟಲ್ಲ, ಸೂಪರ್ ಆಗಿ ಫೀಲ್ ಆಗ್ತದೆ. ಈಗ ನಾವು ಕಿಂಗ್ ಫಿಶ್ ಮ್ಯಾಂಗೋ ಕರಿ ವಿತ್ ಅಪ್ಪಮ್ ಟ್ರೈ ಮಾಡಿ ನೋಡುವ. ಸೂಪರ್. ಮ್ಯಾಂಗೋ ಇದು ಆ್ಯಕ್ಚುಲಿ ಕೇರಳದ ಡಿಶ್ಶು. ಚಟ್ಟಿ ಕರಿ, ಮ್ಯಾಂಗೋ ಚಟ್ಟಿ ಕರಿ. ನಮ್ಮ ಇಲ್ಲಿ ಕರಮದಲ್ಲಿ ಕೇರಳ ರೆಸ್ಟೋರೆಂಟಲ್ಲಿ ತಿನ್ಲಿಕ್ಕೆ ಹೋಗ್ತೇವೆ, ಬಟ್ ಸೇಮ್ ಕೇರಳ ಟೇಸ್ಟ್ ಉಂಟು. ಸೇಮ್ ಮ್ಯಾಂಗೋದು ಒಂದು ಹುಳಿ, ಅದು ಅಪ್ಪಮೊಟ್ಟಿಗೆ ಒಳ್ಳೆ ಕಾಂಬಿನೇಷನ್. ಗೈಸ್ ಊರು ತಿಂದು ಸಾಕಾಯ್ತು, ಈಗ ಸಮಥಿಂಗ್ ಡಿಫ್ರೆಂಟ್ ಟ್ರೈ ಮಾಡುವ. ಇದು ಕುಲ್ಚಾ. 5 ಟೈಪ್ ಇದು ಬ್ರೆಡ್ ಉಂಟು ಇದರಲ್ಲಿ. ಬಟ್ ಇದು ತಿನ್ನೋದು ಯಾವ್ದ್ರಲ್ಲಿ ಅಂತ ಕನ್ಫ್ಯೂಷನ್ ಮಾಡಬೇಡಿ. ಬೀಟೌನ್ಗೆ ಬಂದು ತಿನ್ನೋದಿಲ್ಲಿ ಚಿಕನ್ ರಾಜ್ಪೂತನ್ ಉಂಟು, ಚಿಕನ್ ರಾಜ್ಪೂತನ್. ಸೊ ಇದನ್ನ ಟೇಸ್ಟ್ ಮಾಡೋದು ಹೇಗೆ ಅಂತ, ಯಾವ್ದು ಇದು 5 ಟೈಪ್ ಉಂಟು ಇದ್ರಲ್ಲಿ. ಯಾವ್ದು ಎಂತ ಎಲ್ಲ ಸೇಮ್ ಉಂಟು, ಅಣ್ಣ ತಮ್ಮ ಇದ್ದಾಗೆ. ನಾನು ಕುಲ್ಚಾ ಬೇರೆ ಅಂತ ನಾವು ನೋಡ್ತಿದ್ದೀರಲ್ಲ ಸಾಕು. ಸೊ ನನ್ನ ಫೇವ್ರೆಟ್ ಕೋಡಿ ರೊಟ್ಟಿ ಕೊಡಿ. ರೊಟ್ಟಿ ಕೋಳಿ ಸಾರು. ಮ್ಯಾಂಗ್ಳೂರವರಿಗೆ ಸ್ಪೆಷಲಿ ಗೊತ್ತುಂಟು, ಕರ್ನಾಟಕದವರಿಗೆ ಎಲ್ಲರಿಗೂ ಗೊತ್ತಿಲ್ಲ. ಬಂದು ಟ್ರೈ ಮಾಡ್ಬೇಕು. ಬೆಂಗಳೂರವರು ಬಂದು ಟ್ರೈ ಮಾಡ್ಬೇಕು. ಖಾಲಿ ಮ್ಯಾಂಗ್ಳೂರವರಲ್ಲ, ಬೆಂಗಳೂರವರು ಬಂದು ಟ್ರೈ ಮಾಡಿ. ಕರ್ನಾಟಕದ ಎಲ್ಲರೂ ಬಂದು ಟ್ರೈ ಮಾಡಿ. ಸೊ ಗೈಸ್, ನಮ್ಮ ಮ್ಯಾಂಗ್ಳೂರಿಯನ್ ರೆಸ್ಟೋರೆಂಟ್ ಅಂತ ಹೇಳುವಾಗ ಅಲ್ಲಿ ದುಬೈಯಲ್ಲಿ ಅದು ಮ್ಯಾಂಗ್ಳೂರಿಯನ್ಸ್ ಅಲ್ಲಿ ಒಂದು ಸಿಗುವಾಗ ತುಂಬ ಖುಷಿ ಆಗ್ತದೆ. ಸೊ ಒಂದು ಮ್ಯಾಂಗ್ಳೂರಿಯನ್ ಫ್ಯಾಮಿಲಿ ಇದ್ದಾರೆ, ನಾವು ಮಾತಾಡಿಸುವಾಗ
ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಏನು ಹೆಸರು ನಿಮ್ದು? ನನ್ನ ಹೆಸರು ಮುಕ್ತಿ ರಾಡ್ರಿಗಸ್. ಎಲ್ಲಿ ಊರಲ್ಲಿ? ಊರು ಕಾರ್ಕಳ. ಕಾರ್ಕಳ. ಬೀಟೌನಿಗೆ ಇದು ಹೊಸತು ಓಪನ್ ಮಾಡಿದ್ದು. ದುಬೈಗೆ ಹೋಗ್ತಿದ್ರಾ? ಹೌದೌದೌದು, ಸತ್ವಾಗಿ ಹೋಗ್ತಾ ಇದ್ದಾರೆ. ರೆಗ್ಯುಲರ್ ಕಸ್ಟಮರ್? ರೆಗ್ಯುಲರ್ ಅಂತಲ್ಲ, ನಮ್ಗೆ ಪರಿಚಯ ಇರೋದು ಲಾಸ್ಟ್ 15 years ಇಂದ ಪ್ರಸಾದ್ ನಮಗೆ ಗೊತ್ತು. ಹೌದಾ? ಸೊ ಅವ್ರು ಎಲ್ಲಿರ್ತಾರೆ ಅಲ್ಲಿ ಹೋಗ್ತಾ ಇರ್ತಾರೆ. ಹೌದಾ? ಹೇಗೆ ಅನಿಸ್ತು ಫುಡ್ ಎಲ್ಲ? ಚೆನ್ನಾಗಿದೆ ಚೆನ್ನಾಗಿದೆ. ಏನು ಇಷ್ಟ ಇಲ್ಲಿ? ನನಗೆ ಇಲ್ಲಿದ್ದು ಫಿಶ್ ಎಲ್ಲ ಇಷ್ಟ. ಸ್ಪೆಷಲಿ ನನ್ನ ಮಗಳಿಗೆ ಇವ್ರದ್ದು ಚಿಕನ್ ಚಿಲ್ಲಿ ಇಷ್ಟ. ಹೌದಾ? ಅದಕ್ಕೋಸ್ಕರ ಬಂದ ತಕ್ಷಣ ಇದು ಆರ್ಡರ್ ಮಾಡಿದ್ದಾಳೆ. ಓಕೆ ಓಕೆ. ಹೆಸರು? Michelle. Michelle. Okay. Did you try anything? Yes. Chicken chilli. Yeah. You loved? You love btown? Yes. ಇನ್ನೊಂದು ಮ್ಯಾಂಗ್ಳೂರನ್ ಫ್ಯಾಮಿಲಿ ನಮಗೆ ಇಲ್ಲಿ ಸಿಕ್ಕಿದ್ರು ಬೀಟೌನ್ ಅಲ್ಲಿ ಮ್ಯಾಂಗ್ಳೂರ್ ರಶ್ ಆಗ್ತುಂಟು ಈಗ, ಎಲ್ಲರೂ ಬರ್ತಿದ್ದಾರೆ, ಹೊಸ ಹೋಟೆಲ್ ಆದ್ರು. ಸೊ ಯಾರು ನಮ್ಮೊಟ್ಟಿಗೆ ಇದ್ದಾರೆ ಸರ್? ಏನ್ ನಿಮ್ಮ ಹೆಸರು? ಗೋಲ್ಡಿ. ಊರು ಎಲ್ಲಿ? ನೀರ್ ಮಾರ್ಗ. ನಮ್ಮ ಊರವರೇ ಮ್ಯಾಂಗ್ಳೂರಿಯನ್. ಹೇಗೆ ಅನಿಸ್ತಾ ಉಂಟು ಬೀಟೌನ್ ಬಂದು ಹೊಸ ರೆಸ್ಟೋರೆಂಟ್? ಫಿಶ್, ಸ್ಪೆಷಲಿ ಫಿಶ್. ನಾವು ಮಂಗಳೂರವರು ಗೊತ್ತುಂಟಲ್ಲ, ಫಿಶ್ ಅಂದ್ರೆ ಜೀವ. ಹೌದು. ಇಲ್ಲಿ ಪ್ರಾನ್ಸ್, ಗೀ ರೋಸ್ಟ್, ಅಂಜಲ್ ಮತ್ತು ಕ್ರ್ಯಾಬ್. ನಿಮ್ದು ಯಾವ್ದು ಫೇವರೇಟ್ ಇಲ್ಲಿ? ನಂದು ಅಂಜಲ್ ತವಾ ಫ್ರೈ. ಹೌದು, ಇಲ್ಲಿ ಸ್ಪೆಷಲ್. ಹೌದು. ಬೀಟೌನ್ ಎಷ್ಟು ಟೈಮ್ ಇಂದ ಬರ್ತಿದ್ರಿ ಇಲ್ಲಿ? ಅಂತೂ ಫಸ್ಟ್ ಇಲ್ಲಿ ಹೊಸ ತುಂಬಾ ಟೈಮ್ ಇಂದ ಬರ್ತಾ ಇದ್ದೇನೆ. ಅಥೆಂಟಿಕ್ ಮ್ಯಾಂಗ್ಳೂರ್ ಫುಡ್ ಇಲ್ಲಿ ಸಿಗ್ತದಲ್ಲ, ಹಾಗೆ ಎಲ್ಲರೂ ನಾವು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ ಯಾರು ಇದ್ರೆ ಎಲ್ಲ ನಾವು ಇಲ್ಲೇ ಬರೋದು. ನನ್ನ ಹೆಸರು ಜೋಸ್ಫಿನ್. ಹೌದು ಜೋಸ್ಫಿನ್. ಹೇಗೆ ಇರುತ್ತೆ ಫುಡ್? ಯಾವ್ದು ಫೇವರೇಟ್ ನಿಮ್ದು? ಪ್ರಾನ್ಸ್ ಗೀ ರೋಸ್ಟಾ? ಗೀ ರೋಸ್ಟ್, ಹೌದು. ಹೌದಾ? ಓಕೆ. I love the fishes Fish and also the mushroom cheese. And that's the first thing which she tasted. I mean, your tried. smile says it all. You love this food. Yeah. Okay, enjoy your food. ನಮ್ಗೆ ಸಿಗ್ತಾ ಹೋಗ್ತಾ ಇದ್ದಾರೆ ಮ್ಯಾಂಗ್ಳೂರ್ ಫ್ಯಾಮಿಲಿ ನೋಡಿ, ತುಂಬಾ ಖುಷಿ ಆಗ್ತದೆ, ತುಂಬಾ ದೊಡ್ಡ ಫ್ಯಾಮಿಲಿ ನೋಡಿ. ಸೊ ಮ್ಯಾಮ್ ಹಾಯ್, ಹೇಗಿದ್ದೀರಿ? ಹಾಯ್, ಸೌಖ್ಯ. ನೀವು ಹೇಗಿದ್ದೀರಿ? ಹಾ ಫೈನ್. ನಿಮ್ಮ ಹೆಸರು? ನನ್ನ ಹೆಸರು ಸಪ್ನಾ. ಯಾವ ಊರು ನೀವೆಲ್ಲರೂ? ನಾವು ಮಂಗಳೂರು. ಪ್ರಾಪರ್ ಮಂಗಳೂರು. ಬೀಟೌನ್ ಹೊಸ ಬ್ರಾಂಚ್ ಓಪನ್ ಆಗಿದೆ. ಹೌದು. ಫಸ್ಟ್ ಟೈಮ್ ಬಂದದ್ದು ಇವತ್ತು ಅಲ್ವಾ? ಹೇಗೆ ಅನಿಸ್ತಾ ಉಂಟು ಫುಡ್? ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಫುಡ್ ಕೂಡ ನಾವು ಟ್ರೈ ಮಾಡಿದೆವು. ಸ್ಪೈಸಿ ಆಗಿ ಚೆನ್ನಾಗಿದೆ. ಮ್ಯಾಂಗ್ಳೂರಿಯನ್ ಸ್ಟೈಲ್, ಸೇಮ್ ಮ್ಯಾಂಗ್ಳೂರಿಯನ್ ಸ್ಟೈಲ್, ಸೇಮ್ ಫ್ಲೇವರ್ಸ್. ಮನೆಯಲ್ಲಿ ಊಟ ಮಾಡಿದಾಗ ಆಗ್ತದೆ ಅಲ್ವಾ? ಹೌದು. ಯಾವ್ದು ಫೇವರೇಟ್ ಡಿಶ್ ಯಾವ್ದಾದ್ರೆ ಇದೆ? ನಂದು ಚಿಕನ್ ಸುಕ್ಕ. ಚಿಕನ್ ಸುಕ್ಕ. ಹೌದು, ಮ್ಯಾಂಗ್ಳೂರಿಯನ್ ಫೇವರೇಟ್ ಚಿಕನ್ ಸುಕ್ಕ. ಬಾರಿ ಚೆನ್ನಾಗಿತ್ತು. ನನ್ನ ಹೆಸರು ಅಭಿಷೇಕ್ ಅಂತ. ಯಾವ್ದು ಟ್ರೈ ಮಾಡಿದ್ರಿ ಇವತ್ತು? ನೋಡಿ ಇವರು ಒಳ್ಳೆ ಟ್ರೈ ಮಾಡಿದ್ ನೋಡಿ, ಕಂಪ್ಲೀಟ್ ಹೀಗೆ ನಾವು ಮಂಗ್ಳೂರನ್ಸ್ ಆಗಿ ನಾನು ಹಾಗೆ ತಿನ್ನೋದು. ಏನು ನೀವು ನಾಚಿಕೆ ಪಡ್ಬೇಕು ಅಂತ ಹೀಗೆ ನಾನು ಮುಳ್ಳಸ್ ಆಗಿದ್ದೇನೆ. ಸೊ ಗ್ರೇಟ್. ಪಕ್ಕ ಮ್ಯಾಂಗ್ಳೂರಲ್ಲಿ ಯಾರು ಅಂತ ಕೇಳಿದ್ ನೋಡಿ, ಪ್ಲೇಟ್ ತೋರಿಸಿದ್ರು ಸಾಕು. ಥ್ಯಾಂಕ್ ಯು. ಎಲ್ಲಿ ಊರು ನಿಮ್ದು? ನಾವು ಪ್ರಾಪರ್ ಸಿಟಿ ಮ್ಯಾಂಗ್ಳೂರ್ ಅಲ್ಲ? ಬೀಟೌನ್ ಫ್ಯಾನ್? ಬೀಟೌನ್ ಇದು ಹೊಸ ಬ್ರಾಂಚ್. ಇದು ಸಹ ಹೋಗಿದ್ದೀವಿ. ಏನು ಫೇವರೇಟ್ ಫುಡ್? ಫಿಶ್ ಯಾವುದೇ ಇರಲಿ, ಫಿಶ್ ಫ್ರೈ. ಹೌದಾ? ಎಂಜಾಯ್ ಮಾಡಿ. ಥ್ಯಾಂಕ್ ಯು. All Mangalore items. Favorite angling. ಹೌದಾ? ಓಕೆ, ಎಂಜಾಯ್. Thank you. Fish only. Fish only and with Chicken fry, also. ghee roast, what? Chilli. I like chilli. Fish chilli. Okay, thank you. Chicken tikka. ನಿಮ್ಮ ಹೆಸರು? ಐಶ್ವರ್ಯ. ಮಸ್ತ್ ಶೋಕ್ ಇತ್ತು ಆಕ್ಚುಲಿ. ಅಂಕಲ್ ಪೂರಲ ಟ್ರೈ ಅಂತ ಪೂರಲ ಸ್ಪೈಸಿ ಆದ, ಪೂರ ಚಿಕನ್ ಪೂರ ಜ್ಯೂಸಿ ಆದ, ಮಸ್ತ್ ಎಡ್ಡೆ ಎತ್ತಿಂಡು. ಲೈಕ್ ಮ್ಯಾಂಗ್ಳೂರಿಯನ್ಸ್ ರೆಕಮೆಂಡ್ ಮಾಡ್ಬೋದು. ಲೈಕ್ ಮತ್ತೆ ಫೇವರೇಟ್ ಲೈಕ್ ಫಿಶ್ ಚಿಲ್ಲಿ, ಪ್ರಾನ್ಸ್, ಬಂಡ ಸುಕ್ಕ ಪೂರಲ ಎಡ್ಡೆ ಎತ್ತಿಂಡು. ಸೊ ಮತ್ತೆಲ್ಲ ಮ್ಯಾಂಗ್ಳೂರಿಯನ್ಸ್ ಬತ್ತ ಟ್ರೈ ಮಾಡ್ಕೊಳ್ಳಿ. ಶರ್ಮಿಳಾ ದಾದಾ ತಿನ್ಯಾರು? ವೆಜ್ ನನಗೆ ವೆಜ್ ತಿಂದ್ರೆ ಏನ್ ತಿಂದ್ರಿ ಇವತ್ತು ನೀವು? ವೆಜ್ ಸೂಪ್, ಟೊಮೆಟೊ ಸೂಪ್. ನಾನ್ ವೆಜ್ ನೀವು ತಿನ್ನುದಿಲ್ಲ? ನಾನ್ ವೆಜ್ ಹೋಟೆಲ್ ಇರುತ್ತೆ, ಮನೆಯಲ್ಲಿ ಮಾತ್ರ ಮೀನು. ಹೌದಾ? ಓಕೆ. ಇವರೆಲ್ಲ ನಾನ್ ವೆಜ್ ತಿನ್ನುವಾಗ ಆಸೆ ಆಗುದಿಲ್ಲ? ಬೀಟೌನ್ ನಾನ್ ವೆಜ್ ತಿನ್ನಿ, ನೀವು ಇನ್ನೊಮ್ಮೆ ತಿಂತೀರಿ, ಅಷ್ಟು ಖುಷಿ ಆಗ್ತದೆ ನಿಮಗೆ. ಓಕೆ ಅಮ್ಮ. ಗುಡ್ ನೇಮ್? ಸುಚೆ. ಓಕೆ. ವಾಟ್ ಯು ಈಟ್ ಟುಡೇ? Chicken tandoori, squid soup and fish chili. Seriously? Yes. You alone eat this? Yes. Oh, great. Which is your favorite dish? One dish. The soup. Soup? Yes. Which soup? Chicken? The
chicken soup. ಚಿಕನ್ ಓಕೆ ಎಂಜಾಯ್ ಈಟಿಂಗ್ ಓಕೆ ಶಿರೀಶ್ ಅವರು ಟ್ರೈ ಮಾಡ್ತಿದ್ದಾರೆ ಒಂದು ಸ್ಪೆಷಲ್ ನಾನ್ ವೆಜ್ ಸ್ಪೆಷಲ್ ಮಾಡ್ತಿದ್ದಾರೆ ಎಲ್ಲ ಖಾಲಿ ಮಾಡಿ ನೀರ್ ದೋಸೆ ಎಲ್ಲ ಇದು ಟಿಶ್ಯೂ ಇಲ್ಲಿ ಟಿಶ್ಯೂ ನೀರ್ ದೋಸೆ ಇಲ್ಲ ಇದೆಲ್ಲ ನಾವಲ್ಲ ಇವನ್ನೇ ಖಾಲಿ ಮಾಡಿ ಎಂತ ಇಲ್ವಾ ಎಲ್ಲ ನಾವೆಲ್ಲ ನೋಡಿ ಮಾರಿ ಖಾಲಿ ಮಾಡಿ ನೋಡಿ ಮ್ಯಾಂಗ್ಳೂರಿಯನ್ಸ್ ತಿನ್ನುದಂದ್ರೆ ಹೀಗೆ ನೋಡಿ ನಂಗೆ ಇಟ್ಟದು ಖಾಲಿ ಏನು ಬಾಗಿಲ್ಲ ನಂಗೆ ಇಟ್ಟದು ರೈಸ್ ಮೋಟಾ ರೈಸ್ ಯಾವ ತಿನ್ನುವಂಥದ್ದು ಆಕ್ಚುಲಿ ಸುಳ್ಳು ಆಯ್ತಾ ಏನಿಲ್ಲ ಅದಕ್ಕೆಲ್ಲ ಸ್ಯಾಟರ್ಡೆ ನಾನು ವೆಜ್ ತಿನ್ನೋದು ಅವಂಚಿನ ಶಿರೀಶ್ ಅವರಿಗೆ ವೆಜ್ ಮೆನು ತುಂಬಾ ಇದೆ ಇಲ್ಲಿ ಸ್ಟಫ್ಡ್ ಅಂತ ಮಶ್ರೂಮ್ ಸ್ಟಫ್ ಚೀಸ್ ಟ್ರೈ ಮಾಡ್ತದೆ ತುಂಬಾ ಟೇಸ್ಟ್ ಇದೆ ಅದು ನೋಡ ಶಿರೀಶಿಗೆ ಇಷ್ಟ ಆಗ್ತದೆ ಅಂತ ಹೇಳಿ ಚಿಕನ್ ತಿಂದ ಫೀಲ್ ಆಗ್ತುಂಟು KFC ಇಲ್ಲ ಮಾರ ಪ್ಯೂರ್ ವೆಜ್ ಇಲ್ಲ ಪ್ಯೂರ್ ವೆಜ್ ಅದು ಬೋನ್ಲೆಸ್ ಚಿಕನ್ ತಿಂದಾಗೆ ಉಂಟು ಏನಿಲ್ಲ ಮಾರ ಹೇಗೆ ಅನಿಸ್ತಾ ಉಂಟು ಹೇಳು ಈಗ ಶಿರೀಶ್ ಅವರು ಸ್ಟಾರ್ಟ್ ಮಾಡುದಷ್ಟೇ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಫುಲ್ ಚೀಸ್ ಹಾಕಿದ್ದಾರೆ ಚೀಸ್ ಅದು ಯಾರು ವಿಡಿಯೋ ಸ್ಕಿಪ್ ಮಾಡಬಾರದಾಗಿ ವಿನಂತಿ ಮಾಡ್ತಾ ಇದ್ದೇವೆ ಶಿರೀಶ್ ಅವರು ಬ್ಯಾಟಿಂಗ್ ಮಾಡ್ತಿದ್ದಾರೆ ಸೊ ಯಾರಾದ್ರೂ ಸ್ಯಾಟರ್ಡೆ ಬರ್ತೀರಾ ಅವರಿಗೆ ವೆಜ್ ಸ್ಪೆಷಲ್ ಉಂಟು ನಾನು ಇವತ್ತು ಪನ್ನೀರ್ ತೆಗೆದುಕೊಂಡಿದ್ದೇನೆ ಗೋಬಿ ಮಂಚೂರಿ ಉಂಟು ಮಶ್ರೂಮ್ ಉಂಟು ಅದು ಉಂಟು ಇದೊಂದು ಎಲ್ಲ ಉಂಟು ಬೇಜಾರು ಮಾಡಬೇಡಿ ಸ್ಯಾಟರ್ಡೆ ಅಂತೇಳಿ ಅಲ್ಲ ವೆಜ್ ಇಲ್ಲ ಅಂತೇಳಿ ವೆಜ್ಜಲ್ಲಿ ಸಹ ತುಂಬ ತುಂಬ ಸ್ಪೆಷಲ್ ಐಟಮ್ಸ್ ಉಂಟು ಖುಷಿಯಾಗಿ ಬಂದು ನನಗೆ ಇಷ್ಟ ಆದರೆ ಯಾವುದಂದ್ರೆ ನನಗೆ ಇಲ್ಲದೆ ಆಂಬಿಯನ್ಸ್ ಯಾರೆಲ್ಲ ಫ್ಯಾಮಿಲಿ ಇದ್ದೀರಾ ನಿಮ್ಗೊಂದು ಪಾರ್ಟಿ ಕೊಡ್ಲಿಕ್ಕೆ ಒಂದು ಮನಸ್ಸಿದ್ರೆ ಒಂದು ಬರ್ಡೇ ಪಾರ್ಟಿ ಅಂದರೆ ಏನಾದರೂ ಪಾರ್ಟಿ ಇದ್ರೆ ಫ್ರೆಂಡ್ಸ್ ಅವರು ಆಫೀಸ್ ಅವರು ಬನ್ನಿ ಒಳ್ಳೆ ಆಂಬಿಯನ್ಸ್ ಎಲ್ಲರಿಗೂ ಇಷ್ಟ ಆಗ್ತದೆ ಈ ವಿಡಿಯೋ ನಾಳೆ ಶೇರ್ ಮಾಡಿ ಸೊ ಗಾಯ್ಸ್ ಫೈನಲಿ ನಾವು ಎಂಜಾಯ್ ಮಾಡಿದ್ದೀವಿ ಫುಡ್ ಬೀಟ್ ಟೌನ್ ಹೊಸ ಬ್ರಾಂಚ್ ಅದು ಹೇಗೆ ಇತ್ತು ಎಕ್ಸ್ಪೀರಿಯನ್ಸ್ ಸೂಪರ್ ಬಟ್ ನಿಕ್ಲ ಅಡ್ಡದ ಕವರ್ ಒಂದು ಬೀಟ್ ಅಂತ ತೋರಿಸಿ ಬೀಟ್ ಟೌನ್ ತೋರ್ತಾರೆ ಸೊ ಗೈಸ್ ಫೈನಲಿ ಬೀಟ್ ಟೌನ್ನ 6th ಬ್ರಾಂಚ್ ಓಪನ್ ಆಗಿದೆ ಅಲ್ನಾದ ಲ್ಯಾವೆಂಡರ್ ಹೋಟೆಲಲ್ಲಿ ಸೊ ನಾವು ಎಲ್ಲ ಫುಡ್ ಎಂಜಾಯ್ ಮಾಡಿದ್ವಿ ಸ್ಪೆಷಲಿ ಮ್ಯಾಂಗ್ಳೂರಿಯನ್ ಫುಡ್ಸ್ ನಿಮಗೆ ಅದರ ರಿವ್ಯೂ ನೋಡ್ಬೋದು ಈ ವಿಡಿಯೋದಲ್ಲಿ ತುಂಬ ಖುಷಿ ಆಯಿತು ಸೊ ಶಾರ್ಜಾದಲ್ಲಿ ಇರುವ ಸ್ಪೆಷಲ್ ಆಗಿ ಶಾರ್ಜಾದಲ್ಲಿರುವವರಿಗೆ ಒಂದು ತುಂಬ ಹತ್ತಿರ ಈ ನಮ್ಮ ಅಲ್ನಾ ದುಬೈ ಶಾರ್ಜಾ ಬಾರ್ಡ್ರಲ್ಲೇ ಇದೆ ಲ್ಯಾವೆಂಡರ್ ಹೋಟೆಲಲ್ಲಿ ಎಲ್ಲರೂ ಬರಬೇಕು ಈ ಮ್ಯಾಂಗ್ಳೂರಿಯನ್ ಫುಡ್ ಎಂಜಾಯ್ ಮಾಡಬೇಕು ಅಲ್ವಾ ಗೈಸ್ ಬೇರೆ ಒಂದು ಕ್ವಶನ್ ನಾವಿಲ್ಲಿ ಎಲ್ಲ ಸರಿ ಇದ್ದೇವಲ್ಲ ಈ ಕುರುಡನನ್ನು ಯಾಕೆ ನಡುವಲ್ಲಿ ಹಾಕಿದ್ರು ಅದು ಮ್ಯಾಂಗೋ ಚಟ್ಟಿ ಕರಿ ತಿಂದು ನನಗೆ ಸ್ವಲ್ಪ ಅಮಲ್ ಜಾಸ್ತಿ Hope you guys enjoyed this video. See you soon. So ಇನ್ನೊಂದು ಫುಡ್ ವ್ಲಾಗ್ ಒಂದಿಗೆ ಸಿಗುವ. Till then. Bye bye. Take care.